ಶಿರೂರು ಹೆದ್ದಾರಿಯಲ್ಲಿ ನಿನ್ನೆ ಒಂದು ಸತ್ತಿರುವಂಥ ದನವನ್ನು ಟೋಯಿಂಗ್ ವಾಹನಕ್ಕೆ ಕಟ್ಟಿಕೊಂಡು ಎಳೆದಾಡಿದಂತಹ ದೃಶ್ಯ ಬಹಳಷ್ಟು ಟೀಕೆಗೆ ಗುರಿಯಾಗಿತ್ತು. ಇದಕ್ಕೆ ಪ್ರತಿಯಾಗಿ ಬಹಳಷ್ಟು ದೊಡ್ಡ ಪ್ರತಿಭಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಒಂದು ಪ್ರಾಣಿಯನ್ನು ಈ ರೀತಿಯಾಗಿ ಎಳೆದೊಯ್ಯುವುದು ಸರಿಯಲ್ಲ. ನಾವು ನಮ್ಮ ಜೀವನದಲ್ಲಿ ಹೇಗಂದರೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಪ್ರಾಣಿ ಸತ್ರು ಅದಕ್ಕೆ ಅತ್ಯಂತ ವ್ಯವಸ್ಥಿತವಾಗಿ ಗೌರವಪೂರ್ವಕ ಅದನ್ನು ನಾವು ದಹನ ಮಾಡ್ತೇವೆ, ದಫನ ಮಾಡ್ತೇವೆ, ಏನೋ ಒಂದು ಮಾಡ್ತೇವೆ. ಆದರೆ ಇಂತಹ ಒಂದು ದುಷ್ಕೃತ್ಯವನ್ನು ಮತ್ತು ಇದು ಹೇಯ ಕೃತ್ಯ ಅಂತ ಪ್ರತಿಭಟನೆಯಲ್ಲಿ ಖಂಡಿಸಲಾಯಿತು. ಸರಿಸುಮಾರು 24 ಗಂಟೆ ನಡೆದರೂ ಸಹ ಅದರ ಅಂತ್ಯಕ್ರಿಯೆಯನ್ನು ಮಾಡದೆ ರಸ್ತೆ ಬದಿಯಲ್ಲಿ ಎಸೆಯುವಂಥ ಕೆಲಸವನ್ನು ಮಾಡಿದಾಗ ಹಿಂದೂ ಸಮಾಜದ ಸೇವಕರು ಅದನ್ನು ಗುರುತಿಸಿ ಆ ಸಂದರ್ಭದಲ್ಲಿ ರೋಡನ್ನು ತಡೆದು ಪ್ರತಿಭಟಿಸುವುದರ ಮುಖೇನವಾಗಿ ಸಾಂಕೇತಿಕವಾಗಿ ಸೂಚಿಸಿದ್ರು. ತದನಂತರ ಅದರ ಬಗ್ಗೆ ಕ್ರಮಗೊಂಡು ಅಂತ್ಯಕ್ರಿಯೆ ಮಾಡಿದ್ದಾರೆ. ಎಲ್ಲಿ ಮಟ್ಟ ಅಂತ ಹೇಳಿದರೆ ತಮ್ಮ ಜವಾಬ್ದಾರಿಯನ್ನು ಮರೆತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಹಿಂದೂಗಳ ಶ್ರದ್ಧಾಬಿಂದುಗೆ ಧಕ್ಕೆ ಆಗ್ತದೆ ಆವಾಗ ಯಾವೊಬ್ಬ ಹಿಂದೂ ಕಾರ್ಯಕರ್ತರು ಸುಮ್ಮನಿರೋ ಪ್ರಶ್ನೆ ಇಲ್ಲ. ಇದು ನಡೆದು 10 ದಿನ ಆದದಷ್ಟೇ. ಅದು ಸ್ವಲ್ಪ ಅಂತರದಲ್ಲಿ ಮತ್ತೊಂದು ಪೈಶಾಚಿಕ ಕೃತ್ಯವನ್ನು IRP ಮ್ಯಾನೇಜ್ಮೆಂಟ್ ನಡೆಸಿದೆ. ಏನಂತ ಹೇಳಿದ್ರೆ ಹದಗೆಟ್ಟಿದೆ. ನೀವು ನೋಡಿದ್ದೀರಿ ಹೊತ್ತಿನಡಿಯಲ್ಲಿ ಎಷ್ಟೊಂದು ಆಕ್ಸಿಡೆಂಟ್ ಆಗಿದೆ, ಅವೈಜ್ಞಾನಿಕ ಕಾಮಗಾರಿ. ಎಷ್ಟೊಂದು ಕಡೆಯಲ್ಲಿ 2 ಇಂಚು ನೀರು ನಿಂತರೆ ನಮ್ಮ ಕಾರು 110, 120ರಲ್ಲಿ ಬರುವಾಗ ನಮ್ಮ ಕಾರ್ ಪಲ್ಟಿ ಆಗ್ತದೆ. ಆ ನೀರನ್ನು ಅವಾಯ್ಡ್ ಮಾಡ್ತಕ್ಕಂಥ ಕೆಲಸ ಇವರು ಮಾಡ್ತಾ ಇಲ್ಲ. ಸ್ಟ್ರೀಟ್ ಲೈಟ್ ಹಾಳಾಗಿ ತಿಂಗಳಗಟ್ಟಲೆ ಆದ್ರೂ ಕೂಡ IRPಗೆ ಕಂಪ್ಲೇಂಟ್ ಕೊಟ್ಟರೂ ಕೂಡ IRP ಅವರು ಕಣ್ಣೆತ್ತು ನೋಡ್ತಾ ಇಲ್ಲ. ಇದು ಒಂದು ಘಟನೆ ಅಲ್ಲ, ಯಾವುದು ಈಗ ಗೋವಿನ ಒಂದೇ ಒಂದು ಘಟನೆ ಅಲ್ಲ. ಇದು ಎಲ್ಲ ಘಟನೆಯನ್ನು ನಾವು ಸಾರ್ವಜನಿಕವಾಗಿ ನಾವು ಇದನ್ನು ಕಂಡಿದ್ದೇವೆ. ಇವರು ಯಾವುದೇ ರೀತಿಯಲ್ಲಿ ತಗೊಳ್ತಾ ಇಲ್ಲ. ಆಂಬ್ಯುಲೆನ್ಸ್ ಇದೆ, ಇಲ್ಲಿ ಟ್ರೈನ್ ಇದೆ.